ಕಾಡಿಗೋಸ್ಕರ ಡೀಮ್ಡ್ ಫಾರೆಸ್ಟ್ ನಿಯಮಗಳನ್ನು ಸಡಿಲಿಕೆ ಮಾಡುವಂತೆ ತಹಶೀಲ್ದಾರ್ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸೂಚನೆ ನೀಡಿದ ಅವರು 94C ಅರ್ಜಿ ವಿಲೇವಾರಿ ವಿಚಾರದಲ್ಲಿ ನಿಯಮ ಸಡಿಲಿಕೆ ಮಾಡುವಂತೆ ಸೂಚಿಸಿದರು. ಅಧಿಕಾರಿಗಳು ಮನಸ್ಸು ಮಾಡಿದರೆ ನಿಯಮ ಸಡಿಲಿಕೆ ಮಾಡಬಹುದು. ಅರಣ್ಯ ಮತ್ತು ಕಂದಾಯ ಅಧಿಕಾರಿಗಳು ಬಡವರತ್ತ ನೋಡಿ ಆದಷ್ಟು ಅರ್ಜಿಗಳನ್ನು ವಿಲೇವಾರಿ ಮಾಡಲು ಗಮನ ಕೊಡಿ. ಅಧಿಕಾರಿಗಳು ನಿಯಮ ಸಡಿಲಿಸಿದರೆ ಸುಪ್ರೀಂ ಕೋರ್ಟ್ ಕೂಡ ಒಪ್ಪುತ್ತದೆ ಎಂದು ಸಲಹೆ ನೀಡಿದರು. ಗೋಶಾಲೆ ವಿಚಾರದಲ್ಲಿ ಪಶುಪಾಲನಾ ಇಲಾಖೆ ಅಧಿಕಾರಿಗೆ ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರು ತರಾಟೆಗೆ ತೆಗೆದುಕೊಂಡರು. ಪಶು ಸಂಜೀವಿನಿ ಆಂಬ್ಯುಲೆನ್ಸ್ ಇದ್ದರೂ ಚಾಲಕ ಇಲ್ಲ, ಚಾಲಕರನ್ನ ಯಾಕೆ ನೇಮಿಸಿಲ್ಲ ಅಂತ ಪಶುಪಾಲನಾ ಇಲಾಖೆ ಉಪನಿರ್ದೇಶಕರನ್ನ ತರಾಟೆಗೆ ತೆಗೆದುಕೊಂಡರು. ಹಾಲಿ ಶಾಸಕರು ಇರುವಾಗ ಮಾಜಿ ಶಾಸಕರು ವೇದಿಕೆ ಮೇಲೆ ಕುಳಿತುಕೊಂಡು ಸಭೆ ಉದ್ಘಾಟಿಸುವುದು ಎಷ್ಟು ಸರಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಬಿಜೆಪಿ ಶಾಸಕರು ಗರಂ ಆದರು. ನಾನು ಶಾಸಕ ಇದ್ದರೂ ಮಾಜಿ ಶಾಸಕರು ಅಧಿಕಾರಿಗಳಿಗೆ ಮುಜುಗರ ಆಗುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಇದರಿಂದ ಅಧಿಕಾರಿಗಳಿಗೆ ಕೆಲಸ ಮಾಡಲು ಆಗದ ಸ್ಥಿತಿ ಇದೆ. ಉಸ್ತುವಾರಿ ಸಚಿವರು ಇಂತಹ ವಿಚಾರಗಳನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕಿಡಿಕಾಡಿದರು. ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದರು. ಸಭೆಗಳಿಗೆ ನಮ್ಮನ್ನ ಕರೆಯದೆ ಯಾರನ್ನು ಕರೆಯುತ್ತಾರೆ? ನಾಳೆ ಹೀಗೆ ಆದರೆ ನಾನು ಕೂಡ 25 ಜನರನ್ನ ತಂದು ಕೂರಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್, ಉಮಾನಾಥ್ ಕೋಟ್ಯಾನ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದರು. ಶಿಷ್ಟಾಚಾರ ಪ್ರಕಾರ ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಎಂದು ಗುಂಡೂರಾವ್ ಶಾಸಕರನ್ನ ಅಗತ್ಯವಾಗಿ ಆಹ್ವಾನಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮೊದಲ ಪ್ರಗತಿ ಪರಿಶೀಲನಾ ಸಭೆಯನ್ನ ನಿನ್ನೆ ನಡೆಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ನಗರ ಪೊಲೀಸ್ ಆಯುಕ್ತ ಕುಲ್ದೀಪ್ ಜೈನ್, SP ರಿಶಾಂತ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಬಡವರು ಯಾವುದಾದ್ರೂ ಒಂದು ಮರ ಖರ್ಚು ಮಾಡಿ ಮನೆ ಕಟ್ತೇವೆ ಅಂತ ಹೇಳಿದ್ರೆ ಎಲ್ಲಿಂದಲೂ ರಣಾಧೀನ ರೀತಿಯಲ್ಲಿ ಬಂದು ಕೇಸ್ ಹಾಕಿ ಬಿಡ್ತಾರೆ. ಪಾಪ ಅವರಿಗೆ ಮನೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಾವಿರಾರು ಎಕರೆಯಷ್ಟು ಹೊತ್ತಿ ಉರಿದು ಹೋಗಿದೆ. ಆ ಉರಿದು ಹೋಗಿರ್ತಕ್ಕಂಥ ಜಾಗದಲ್ಲಿ ಒಂದು ಪ್ಲಾಂಟೇಶನ್ ಮಾಡುವಂಥದ್ದು, ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡುವಂಥದ್ದು, ಅದಕ್ಕೆ ಒಂದು ಸ್ವಲ್ಪ ಅವರು ಅದಕ್ಕೆ ಗಮನ ಕೊಡೋದಿಲ್ಲ. ಈ ಬಾರಿ ತುಂಬಾ ಬರಲೇ ಇದೆ ಸರ್. ಅದರಲ್ಲೂ ಸಹ ನಮ್ಮಲ್ಲಿ ಏನಾಗಿದೆ, ತುಂಬಾ ಗುಡ್ಡಗಾಡು ಪ್ರದೇಶ ಸರ್. ಯಾವುದೇ ತರ ಬೆಂಕಿ ಬಿದ್ದಾಗ ಪೀಕ್ ಅಥವಾ ತುಂಬಾ ಮ್ಯಾನೇಜಬಲ್ ಪ್ಲೇಸ್ ಇರುತ್ತೆ ಸರ್. ಮತ್ತೆ ನಮ್ಮ ಕಾರ್ಯಾಚರಣೆ ಶುರುವಾದಾಗ ಅದನ್ನ ಮ್ಯಾಪ್ ಮಾಡ್ಕೊಂಡು ಎಲ್ಲಿಂದ ಹೋಗ್ಕೊಂಡು ಹೋದಾಗ ಅಂದ್ರೆ ಆಗ ಜನನ್ನೆಲ್ಲ ಸ್ಥಳೀಯರನ್ನೆಲ್ಲ ಸೇರಿಸ್ಕೊಂಡು ಮಾಡೋದು ಸ್ವಲ್ಪ ಈ ಸತಿ ಸ್ವಲ್ಪ ತೊಂದರೆ ಇದೆ ಸರ್. ನೀವು ಬರಬೇಕು, DC ಅವರು ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಫಿಸಿಬಿಲಿಟಿ ಇದೆ ಅಂತ ಹೇಳಿ ನೀವು ನನಗೆ ತೋರಿಸಿ ನಾನು ಒಪ್ಪಿಕೊಡ್ತೇನೆ. ಸೆಂಟ್ರಲ್ ಮಾರುಕಟ್ಟೆ ಪಕ್ಕದಲ್ಲಿದೆ ಸರ್. ಬೆಳಿಗ್ಗೆ ಎಲ್ಲ ಹೋಲ್ಸೇಲ್ ಮಾರ್ಕೆಟ್ ಬರ್ತಾರೆ. ಡೈಲಿ 5 ಲೋಡ್ ಕಸ ಬಿಟ್ಟು ಹೋಗ್ತಾರೆ ಸರ್. ಅವರಿಂದ ₹1 ಮಾರ್ಕೆಟ್ಗೆ ಮಹಾನಗರ ಪಾಲಿಕೆಗೆ ಆದಾಯ ಇಲ್ಲ. ಮಹಾನಗರ ಪಾಲಿಕೆ ಕಸ ಕೊಡಿಸುವ ಕೆಲಸ ಮಾಡ್ತೀವಿ, ಕಸ ಕ್ಲೀನ್ ಮಾಡ್ಕೊಂಡು ಮಹಾನಗರಕ್ಕೆ ಪಾಲಿಕೆ ಆಗುತ್ತೆ. ಈ ರೀತಿ ವ್ಯವಸ್ಥೆಗಳಾದ್ರೆ ಸಿಸ್ಟಮ್ ರನ್ ಆಗ್ಲಿಕ್ಕೆ ಕಟ್ಟಾಗುತ್ತೆ. ಅದಕ್ಕಾಗಿ ಯಾರಿಗೆ ಕೊಟ್ಟರು ಯಾರು ತಗೊಂಡ್ರು ಆ ಎಲ್ಲ ಸಿಸ್ಟಮ್ ಪ್ರಕಾರ ಮಾಡಿರ್ಬೇಕು. ಅದರ್ವೈಸ್ ಆಕ್ಷನ್ ಆ ರೀತಿ ಮಾಡಿಕೊಂಡ್ರೆ ನಮ್ಗೆ ಇಲ್ಲದ್ರೆ ಒಂದೊಂದೇ ಅಂಗಡಿಯನ್ನು ಹುಡುಕೊಂಡು ನೀನು ಮಾಡಿದಂತ ನೋಡ್ಕೊಂಡು ಕೊಡ್ಲಿಕ್ಕೆ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಮಾಡಲಿಕ್ಕೆ ಅವರ ಹತ್ರ ಮಾಡಲಿಕ್ಕೆ ಬೆಳಗ್ಗೆ ಅದನ್ನು ಕೊಟ್ಟು ಆರ್ಡರ್ ಮಾಡಿದ್ರು. ಯಾವ ಏಜೆನ್ಸಿ ಬೇಕಾದ್ರೂ ತಗೊಳ್ಳಿ. ಪಂಚಾಯತ್ ಅವರು ಹೆಚ್ಚಿನ ಪಂಚಾಯತ್ ಯೂಸ್ ಮಾಡಿದ್ದಾರೆ. ಬೋರ್ವೆಲ್ಗೆ ಪ್ರಾಬ್ಲಮ್ ಆಗಿಲ್ಲ, ಆದರೆ ನಮ್ದು ಬಲ್ಕ್ ವಾಟರ್ಗೆ ಮಾತ್ರ ಪ್ರಾಬ್ಲಮ್ ಆಗಬೇಕು. ಬೋರ್ವೆಲ್ ಹಾಕ್ಲಿಕ್ಕೆ ನಮಗೆ ಪಂಚಾಯತಲ್ಲಿ ದುಡ್ಡಿತ್ತು. ಪಂಚಾಯತ್ ಅವರಿಗೆ ಪೂರ್ಣ ಅಧಿಕಾರವನ್ನು CS ಅವರು ಕೊಟ್ಟಿದ್ರು. ಅಲ್ಲ, ಅದೇನೋ ಹೇಳಿದ್ರು ಪಂಚಾಯತ್ ಹೇಳಿದ್ರು ಕೂಡ. ನಮ್ಮ ದಾರಿಯಲ್ಲಿ ಬರ್ತಾ ಇದೆ, ನನಗೆ ಫೋನ್ ಬಂತು. ಮತ್ತೆ ನಾನು ಅದರ ಪಾರ್ಟಿಯ ಕಾರ್ಯಕ್ರಮದಲ್ಲಿ ಆಗ್ತದೆ, ನಾವು ಯಾಕೆ ಹೋಗ್ಬೇಕು ಅಂದ್ರೆ ಭಾವನೆ ಬಂತು. ಆದರೆ ಬರದಿದ್ದದ್ದು ನಾವು ತಪ್ಪು ಅಂತೇಳಿ ಭಾವನೆ ತಮಗೆ ಇರ್ಬೋದು ಸರ್. ಇಲ್ಲಾಂದ್ರೆ ನಾನು ಕೂಡ ಒಂದು 25 ಜನ ನನ್ನ ಖುಷಿ ಬಂದವರಿಗೆ ನನಗೂ ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡಿ, ನಾನು ಕೂತ್ಕೊಳಿಸ್ತೇನೆ. ಇಲ್ಲಾಂದ್ರೆ ಯಾರ್ಯಾರು ಪುಟಗಳಲ್ಲಿದ್ದವರಿಗೆ ಅವರಿಗೆ ಮಾತ್ರ ದಯಮಾಡಿ ತಾವು ಹಿರಿಯರು ನಮಗೆ ಹೇಳ್ಬೇಕಂತ ಹೇಳಿಲ್ಲ. ಆದರೆ ನಾನು ಕೇಳುವಂಥದ್ದು ಸರ್ಕಾರಕ್ಕೊಂದು ಪ್ರೋಟೋಕಾಲ್ ಇತ್ತು. ನಾನು ಸರ್ಕಾರದ ಪ್ರತಿನಿಧಿ. ಯಾರ್ಯಾರೋ ಬಂದು ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಸರ್ಕಾರ. ಸರ್ ನೀವು ಬಂದಿಲ್ಲ ಅಂತ ಬೇರೆ ಕೂತ್ಕೊಳ್ಬೋದು. ಅಲ್ಲಿ ಇಟ್ ನಾಟ್ ರೈಟ್. ಸರ್ ತಪ್ಪೇನಿಲ್ಲ ಅಂತ ಹೇಳಿದ್ರೆ ಸರ್ ರಾಂಗ್ ಸರ್. ಇಟ್ ಈಸ್ ಇಂಡಿಯಾ ಅಂತ ಹೇಳಿ ವೆದರ್ ಸರ್ ನೀವು ಯಾಕೆ ಸಚಿವರು ಸರಿ ಅಂತ ಹೇಳ್ಬೋದು. ನನ್ನ DC ಅವರಿಗೆ ಅಲ್ಲ ಸರ್, ನಾನು DC ಅವರಿಗೆ ರೈಟಿಂಗ್ ನಲ್ಲಿ ಕೊಡ್ತಾರೆ.
ಸೊ ಅದಕ್ಕೆ ಈಗ ಯಾವುದನ್ನ ನೋಡಬೇಕು ಯಾವುದನ್ನ ಇಟ್ಕೋಬೇಕು ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲ ತಡೆ ಹಿಡಿದಿರೋದು, ಬೇರೆ ಏನೇನು ಉದ್ದೇಶ ಇಲ್ಲ. ಈಗ ನಮ್ಮ ಕ್ಷೇತ್ರದಲ್ಲೂ ಕೂಡ ತಡೆ ಹಿಡಿದಿದ್ದಾರೆ, ಇಡೀ ಕರ್ನಾಟಕದಲ್ಲಿ ಆಗಿದೆ ಅದು. ಸೊ ಆ ಕಾರಣದಿಂದ ಸ್ವಲ್ಪ ಪರಿಶೀಲನೆ ಮಾಡಿ ಅದನ್ನ ನೋಡ್ಬಿಟ್ಟು ಯಾವುದನ್ನ ಬಿಡುಗಡೆ ಮಾಡುವ ಯಾವುದನ್ನ ಅಗತ್ಯ ಇದೆ ಖಂಡಿತ ಅದನ್ನೆಲ್ಲ ಮಾಡ್ತಾರೆ. ಕಾಂಟ್ರಾಕ್ಟ್ಗಳನ್ನ ಟೆಂಡರ್ಗಳನ್ನ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಿದ್ದಾರೆ. ಈಗ ನಾವೀಗ ಇನ್ನು ಹೊಸವರಿಗೆ ತಗೊಳಕ್ಕಾಗಲ್ಲ, ಆ ಥರ ಆಗಿದೆ ಕೆಲವು ಡಿಪಾರ್ಟ್ಮೆಂಟ್ಸ್. ಇನ್ನು 5 ವರ್ಷದವರೆಗೂ ಆಗುವಷ್ಟು ಕೆಲಸ ಟೆಂಡರ್ ಮಾಡ್ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಹಿಂದಿನ ಸರ್ಕಾರದ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾವು ಬಂದ್ಮೇಲೆ ಸ್ವಲ್ಪ ನೋಡ್ತೀವಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ವರ್ಕ್ ಆರ್ಡರ್ ಇಶ್ಯೂ ಆಗಿದ್ರೆ ಸ್ಟಾಪ್ ಆಗಲ್ಲ, ಕೆಲಸ ಶುರು ಆಗಿದ್ರೆ ಸ್ಟಾಪ್ ಆಗಲ್ಲ. ವಿದೌಟ್